ಮಂಗಳೂರಿನ ಶಕ್ತಿನಗರದ ನಾಲ್ಯ ಪದವು ಮುಗ್ರೋಡಿಯ ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಆಶ್ರಯದಲ್ಲಿ 12ನೇ ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕ್ರೀಡೋತ್ಸವವು ಮುಗ್ರೋಡಿ ಮೈದಾನದಲ್ಲಿ ನಡೆಯಿತು. ಆಟೋಟ ಸ್ಪರ್ಧೆ, ಮತ್ತೊಂದು ಕಡೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರು ಮಡಿಕೆ ಹೊಡೆಯುತ್ತಿರುವುದು, ಇವೆಲ್ಲ ದೃಶ್ಯ ಕಂಡು ಬಂದಿರುವುದು ನಾಲ್ಯ ಪದವು ಮುಗ್ರೋಡಿಯ ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಆಶ್ರಯದಲ್ಲಿ 12ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕ್ರೀಡೋತ್ಸವದಲ್ಲಿ ನಾಲ್ಯ ಪದವು ಮುಗ್ರೋಡಿಯ ಪರಿಸರದವರಿಗೆ ವಿವಿಧ ಕ್ರೀಡಾಕೂಟವನ್ನು ನಡೆಸಲಾಗಿತ್ತು. ಸಮಾರೋಪ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಇದೇ ವೇಳೆಯಲ್ಲಿ ತನ್ನ ಶಿಕ್ಷಣ ಸಂಸ್ಥೆಯನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿರುವ ನಾಲ್ಯ ಪದವು ಶಾಲೆಯ ಪ್ರಾಂಶುಪಾಲರಾದ ದಾಕ್ಷಾಯಿಣಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪರಿಸರದ ಜನರಿಗೆ ಕ್ರೀಡೆಯನ್ನು ನಡೆಸುವ ಕಾರ್ಯ ಅನನ್ಯವಾಗಿದೆ ಎಂದರು. ಸಂದರ್ಭದಲ್ಲಿ ನಮ್ಮ ಶಾಲೆಗೆ ತರಗತಿ ಕೋಣೆಯಲ್ಲಿ ಸುಣ್ಣ ಬಣ್ಣದ ವ್ಯವಸ್ಥೆ ಆಗಬೇಕಿತ್ತು. ಈಗಿನ ಹಾಗೆ ಆಗ ನಮಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಸಂಘ ಸಂಸ್ಥೆಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ತರಗತಿ ಕೋಣೆಗಳನ್ನು ಅಂದ ಚಂದ ಮಾಡಬೇಕು, ತರಗತಿ ಕೋಣೆಗಳಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದು ತಾನು ಕುಳಿತಿರುವ ಸ್ಥಳ ಆಕರ್ಷಣೀಯವಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಹೀಗೆ ಅವರನ್ನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಶುಭಕರ ಸರ್ ಅವರು ಕೂಡ ಅವರ ಜೊತೆಯಲ್ಲಿದ್ದರು. ಉಚಿತವಾಗಿ 2 ಭಾನುವಾರ ಆದಿತ್ಯವಾರದ ದಿನಗಳಂದು 2018ರಲ್ಲಿ ಇದು 18-19ನೇ ಇಸವಿಯಲ್ಲಿ ಆದಂಥ ಒಂದು ಅವರ ಸೇವಾ ಕೆಲಸ ನಮ್ಮ ಶಾಲೆಗೆ. ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಪ್ರೇಮ ಮಿಸ್ ಅಂತ ಇದ್ದರು. ನಾವುಗಳು ಅವರನ್ನು ಸಂಪರ್ಕಿಸಿದ ಕೂಡಲೇ ಅವರು ಬಹಳ ಮುಕ್ತವಾಗಿ ಉಚಿತವಾಗಿ ಯಾವುದೇ ₹1 ನಮ್ಮಲ್ಲಿ ಯಾವುದನ್ನು ಬೇಡಿಕೆ ಇಡದೆ ಉಚಿತವಾಗಿ ಸೇವೆಯನ್ನು ಮಾಡಿ 2 ಆದಿತ್ಯವಾರದ ದಿನಗಳಂದು ನಮ್ಮ ಎಲ್ಲ ತರಗತಿ ಕೋಣೆಗಳಿಗೆ ಸುಣ್ಣ ಬಣ್ಣವನ್ನು ಮಾಡಿಕೊಟ್ಟು ತರಗತಿ ಕೋಣೆಯನ್ನು ಚೆಂದ ಕಾಣಿಸಿಕೊಟ್ಟು ಮಕ್ಕಳಿಗೆ ಕಲಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅಲ್ಲಿಂದ ಇವತ್ತಿನವರೆಗೆ ನನಗೆ ಮುಗ್ರೋಡಿ ಎನ್ನುವ ಪದ ಬಹಳ ನೆನಪಿನಲ್ಲಿ ಬರುವಂಥದ್ದು. ಮುಗ್ರೋಡಿ ಅಂತ ಹೇಳಿದ ಕೂಡಲೇ ಈ 3 ಜನರು ನೆನಪಿಗೆ ಬರ್ತಾ ಇರ್ತಾರೆ ಯಾವಾಗಲೂ ಕೂಡ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ಜೋಗಿ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಕ್ರೀಡಾಕೂಟವು ಸಾಕಷ್ಟು ಪರಿಣಾಮವಾಗಿ ಬೀರುತ್ತದೆ. ಯಾಕೆಂದರೆ ನಮ್ಮನ್ನು ಒಗ್ಗೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇಷ್ಟೇ ಕ್ರೀಡೆ ಬಂದಿಂದ ಕೆಲವರಿಗೆ ಮೊಬೈಲ್ ಮಾತ್ರ ತೂದು ಗೊತ್ತು ಅದಲ್ಲ ಎಂಕ್ಲ ದಾದ ಕ್ರೀಡೆ ಕೂಡ ಒಂದು ಬಂದ ಐಟ ಒಂದಾತು ಲೀಸ್ಟ್ ಮೊಬೈಲ್ ಇರ್ದೆತ್ತು ಬಂದ್ರೆ ಅಲ್ಲ ನಮ್ಮ ಸಾಂಪ್ರದಾಯಿಕ ಕ್ರೀಡೆಲು ದಾಯಿಗೆ ಈ ರೀತಿಯ ಮೊಸರು ಕುಡಿಕೆಡೆ ನಮ್ಮ ಮಡಿಕೆ ಹೊಡೆಪುಣ ನಮ್ಮ ಹಗ್ಗ ಜಗ್ಗಾಟ ಓಟ ಲಗೋರಿ ಬೇರೆ ಬೇರೆ ರೀತಿಯ ಸಾಂಪ್ರದಾಯಿಕ ಆಟೋಟಲು ನಾವು ಮಲ್ಪ ಆ ಆಟೋಟದ ತಿರವುಡು ಒಂಜಾತ್ ಸಾಂಪ್ರದಾಯಿಕ ವಿಚಾರಲ್ಲ ಉಪ್ಪ ಐನು ಪೂರ ಮಲ್ಪರೆ ನಮ್ಮ ಜೋಕ್ಲೆಗೆ ಕಲ್ಪನೆ ಮಾಡೋದು ಈ ರೀತಿಯ ಕ್ರೀಡೋತ್ಸವ ಅವಳು ಕೃಷ್ಣ ಜನ್ಮಾಷ್ಟಮಿದ ಒಟ್ಟಿಗೆ ಕೃಷ್ಣಗೆ ಇಷ್ಟ ಏನಂಚಿನ ಆ ಜೋಕ್ಲೆನ ಆಟ ಓಟ ಪಾಠ ತಿನಿಸು ಅನ್ಪ ಅವೇ ರೀತಿ ಕೃಷ್ಣಗೆ ಏರಿ ಇಷ್ಟ ಬಂದ ಜೋಕ್ಲು ಆ ಜೋಕ್ಲೆಗೆ ಒಂದಾತ್ ವ್ಯವಸ್ಥೆನ ಕ್ರೀಡೆನ ಕೊಡ್ದು ಅಕ್ಲೆ ನಾವು ಮಧ್ಯೆ ಒಂದು ಸ್ಪರ್ಧೆ ಕೊಡ್ದು ಅಕ್ಲೆಗೆ ಎಡ್ಡೆ ರೀತಿಯ ಆಟೋಟ ಸ್ಪರ್ಧೆನ ಮಲ್ಪಂಚಿ ನಾವು ಈ ಸಮಿತಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಮತ್ತು ವಾಗ್ಮಿ ದಯಾನಂದ ಕತ್ತಲ್ ಸರ್ ಅವರು ಮಾತನಾಡಿ, ವಿ4 ನ್ಯೂಸ್ ಹಲವಾರು ಮಂದಿಗೆ ದಾರಿದೀಪ ನೀಡಿರುವ ಸಂಸ್ಥೆಯಾಗಿದೆ. ಯಾವುದೇ ಕಾರ್ಯಕ್ಕೂ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದ ಅವರು, ಸಾಂಪ್ರದಾಯಿಕ ಕ್ರೀಡೆಯ ಮೂಲಕ ನಮ್ಮ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಎಂದು ಹೇಳಿದರು. ನಮ್ಮ ತುಳುನಾಡದ ನ್ಯಾಯ ನಿಷ್ಠೂರ ನೇರ ಸುದ್ದಿ ಸಂದೇಶ ಮಲ್ಪನ ಚೆತ್ತನ ವಿ4 ಚಾನಲ್ ನಮ್ಮೊಟ್ಟಿಗೆ ಉಂಟು ಮಾಧ್ಯಮ ಪ್ರತಿನಿಧಿಯ ವಿ4 ಚಾನಲ್ದ ಬಗ್ಗೆ ನಮ್ಮೊಂಜಿ ತೆರಿಪ ಹೊಡೆಯಪ್ಪ ಈ ಸಂದರ್ಭ ನಮ್ಮೆಲ್ಲರೇ ಖಾಲಿ ಚಾನಲ್ ಅಂತ ಎಣ್ಣಿಬ ಒಂಜಿ ಶೋಷಿತ ಸಮುದಾಯದ ಭಾರಿ ಕ್ಲಿಷ್ಟಕರವಾದ ಬದುಕುನಂಚಿತ್ತಿನ ಒಜಾತಿ ವ್ಯಕ್ತಿಗಳ ಶಿಕ್ಷಣ ಕೊಡ್ತು ಅಕ್ಲಂಜಿ ಸಾಧಕೀರಾದ ಮಲ್ತನಂಚಿತ್ತನ ಕೀರ್ತಿ ವಿ4 ಚಾನಲ್ದ ನಮ್ಮ ಗುರುಕಾರ್ಯ ಗುಂಡು ಚಾನಲ್ ತೂತುನವೆನ್ನ ಕನ್ನಡ ಇಚ್ಚಿಪ್ಪೊಂಜಿ ಬಾರಿ ಮಲ್ಲ ಒಂಜಿ ಸಂಗೀತಗಾರ ಇತ್ತೇರಿ ಆರೆಗೆ ಆಶ್ರಯ ಕೊಡ್ದು ಅನ್ನ ಸಂಗೀತನು ಒಜಾತ್
ಜೋಕುಲಿಗೆ ಪಟ್ಟುನವರೆ ಬಿಟ್ಟು ಅರೆಗೆ ಬೆರಿತಾಂಗ ಕೊಡ್ತಾನಕಲು V4 ಚಾನಲ್ ದಕ್ಕಲು ಯಾರು ತುಳು ಅಕಾಡೆಮಿದ ಒಂದು ಗುರುಕಾರ ಆದಿಪ್ಪುನಗ V4 ಚಾನಲ್ ದಕ್ಕಲು ಭಾರಿ ಮೋಕೆಡೆ ಮಾನದಿಗೆ ಮಲ್ತದಿ ತೆರವಿನ ನೆಪ್ಪು ಮಲ್ತೊಂದ್ಬೆ ಬೊಕ್ಕ ಯೋಚನೆ ಮಲ್ಪಲೆ ದಾಯ ಬಂದ್ಬೇಕೆಂಡ ತುಳುವ ನೆಲಟ ದೈವಾರಾಧಕನ ಅಷ್ಟಮಿ ಆಚರಣೆ ಎಂಚಂದ ಕೇಂದ್ರ ಅಕುಲ ಅಷ್ಟಮಿಗೆ ಬೇತೆ ಬೇತೆ ರೀತಿಯ ಉತ್ತರದ ಪದ್ಧತಿ ಆಚರಣೆ ಮಲ್ಪುಜ ಎಂಕಲ್ಲ ಅಷ್ಟಮಿ ಆಚರಣೆ ಇಂಚೆಗೆಂಡ ಅಷ್ಟಮಿದಾನೆ ಪೇರಡ್ಗೆ ಮಲ್ಪುನು ಮಂಚ ಹೊಡೆದೀತೀನಿ ದೈವದ ಮಂಚ ಹೊಡೆದಿದ್ದು ಕೈ ಇದ್ದೀನಿ ಸ್ವಾಮಿ ದೇವರೇ ಪೇರಡ್ಗೆದೀಯ ಅಂತ ಯೋಚನೆ ಮಲ್ಪಲೆ ನಮ್ಮ ದೈವಾರಾಧನೆಯ ಪರಂಪರೆಡೆ ಅಷ್ಟಮಿದ ಆಚರಣೆ ಅಪ್ಪಂಡ ನಮ್ಮ ಈ ಅಷ್ಟಮಿದ ಆಚರಣೆನ ನಮ್ಮ ದಾಯ ಈತ ಗೌಚಿಟ ಮಲ್ಪುವ ದಾಯ ಮಲ್ಪಕೆಂಡ ಐತ ಉಳೈಲ ಒಂಜಿ ಬಾರಿ ಅದ್ಭುತವಾಯಿನ ತಿರ್ಲುಂಡು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಗ್ಗ ಚೊಕ್ಕಾಟ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ನಡೆಸಲಾಗಿದ್ದು, ಇದರಲ್ಲಿ ವಿಜೇತರಿಗೆ ಗಣ್ಯರು ಬಹುಮಾನವನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭಾಗವಹಿಸಿದ್ದು, ಈ ಸಂದರ್ಭ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಬೆಳಕಿನ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ HK ಪುರುಷೋತ್ತಮ ಅವರು ಉದ್ಘಾಟಿಸಿದರು. ಈ ವೇಳೆ ನಿಕಟಪೂರ್ವ ಕಾರ್ಪೊರೇಟರ್ ಶಕೀಲಾ ಕಾವಾ, ಅಂಗನವಾಡಿ ಶಿಕ್ಷಕರಾದ ಹರಿಣಾಕ್ಷಿ, ಶ್ಯಾಮಲಾ, ಅಶ್ವಿನಿ, ಆಶಾ ಕಾರ್ಯಕರ್ತೆ ಚಂದ್ರಿಕಾ, ನೇಜುಗುರಿ ಗುಂಪಿನ ಅಧ್ಯಕ್ಷರಾದ ಅರುಣ್ ಡಿಸೋಜಾ, ವಿಜಯ್ ಶೆಣೈ ಕೊಡಂಗೆ ಉಪಸ್ಥಿತರಿದ್ದರು. ಸಮಾರೋಪ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಕಾರ್ಪೊರೇಟರ್ ವನಿತಾ ಪ್ರಸಾದ್, ಬಿಜೆಪಿ ಪೂರ್ವ ಮಹಾಶಕ್ತಿ ಅಧ್ಯಕ್ಷರಾದ ರವಿಚಂದ್ರ ಕಾನಡ್ಕ, ವಿದ್ಯಾದೀವಿಗೆ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ದೇವಾನಂದ ಬೊಲ್ಯ, ಗ್ರಾಮ ಲೆಕ್ಕಾಧಿಕಾರಿ ರಾಜ್ಕುಮಾರ್, ಶಿವಶಕ್ತಿ ತರುಣ ವೃಂದ ಅಧ್ಯಕ್ಷರಾದ ವಿಜಯ್, ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಗೌರವಾಧ್ಯಕ್ಷ ಪದ್ಮನಾಭ, ಅಧ್ಯಕ್ಷರಾದ ಸಚಿನ್, ಉಪಾಧ್ಯಕ್ಷ ಶುಭಕರ್, ಕಾರ್ಯದರ್ಶಿ ಗೋಪಾಲ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.